ಬಿಜೆಪಿ ಮುಖಂಡ ರಾಜೇಶ್ ಬನ್ನೂರು ಮನೆ ನೆಲಸಮ ಮಾಡಿರುವ ಹಿಂದೆ ನನ್ನದಾಗಲಿ ದೇವಸ್ಥಾನದ ಆಡಳಿತ ಮಂಡಳಿಯದ್ದಾಗಲಿ ಕೈವಾಡವಿಲ್ಲ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದರು. ಅವರು ಪುತ್ತೂರಿನಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು. ಮನೆ ನೆಲಸಮ ಮಾಡಿರುವುದರ ಹಿಂದೆ ದೇವಸ್ಥಾನದ ಆಡಳಿತ ಮಂಡಳಿ ಇಲ್ಲ, ಯಾರೋ ಭಕ್ತರು ಮಾಡಿರುವ ಸಾಧ್ಯತೆ ಇದೆ. ಈ ಹಿಂದೆ ನನಗೆ ಹಲವು ಭಕ್ತರು ಮನೆಗಳನ್ನು ತೆರವುಗೊಳಿಸುವಂತೆ ಒತ್ತಡ ಹಾಕಿದ್ರು. ಆದರೆ ಮಾತುಕತೆಯ ಮೂಲಕವೇ ಮನೆ ತೆರವುಗೊಳಿಸುವ ಉದ್ದೇಶ ನನ್ನಲ್ಲಿತ್ತು ಎಂದು ಸ್ಪಷ್ಟನೆ ನೀಡಿದ್ದಾರೆ. ಪ್ರತಿಭಟನೆ ನಮಗೂ ಮಾಡಬಹುದು. ಪ್ರತಿಭಟನೆ ಅವರು ದಾಖಲೆಗಳಿದ್ರೆ ಅದನ್ನು ಕೊಟ್ಟು ಕೇಸ್ ರಿಜಿಸ್ಟರ್ ಮಾಡಬಹುದು. ದಾಖಲೆಗಳು ಇಲ್ಲದೆ ಕೇಸುಗಳನ್ನು ರಿಜಿಸ್ಟರ್ ಮಾಡಿದರೆ ನಮಗೂ ಪ್ರತಿಭಟನೆ ಮಾಡುವ ಹಕ್ಕುಗಳು ಇದೆ. ಇಲ್ಲಿರುವ ಈ ಮನೆಯಲ್ಲಿರುವಂಥ ದಾಖಲೆ ಇದ್ದರೆ, ಇಲ್ಲಿ ಏನಾದರೂ ಇದಕ್ಕೆ ಅವರಿಗೆ ದಾಖಲೆಗಳಿದ್ದರೆ ಅವರು ಹೀಗೆ ನನ್ನ ದಾಖಲೆ ಇರುವ ಮನೆ ಇದೆ, ಇದು ಡೆಮೊಲಿಷ್ ಮಾಡಿದ್ದಾರೆ, ಅವರು ಯಾರ ಹೆಸರಲ್ಲಿ ಯಾರು ಮಾಡಿದ್ದಾರೆ ಅವರ ಹೆಸರಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ಏನು ದಾಖಲೆಗಳಿಲ್ಲದೆ ಹೇಗೆ ನಾನು ಕಂಪ್ಲೇಂಟ್? ದರೋಡೆಗೆ ಮಾಡಿದ್ದಕ್ಕೆ ದಾಖಲೆ ಅಲ್ಲ, ಅಲ್ಲಿ ಇದ್ದಕ್ಕೆ ದಾಖಲೆ ಬೇಕು. ದರೋಡೆ ಮಾಡಿದ್ದಕ್ಕೆ ದಾಖಲೆ ಬೇಡ, ದರೋಡೆ ಅಲ್ಲಿ ಅವರು ಇದ್ದದ್ದಕ್ಕೆ ದಾಖಲೆಗಳು ಬೇಕು. ಅಂದರೆ ಅವರೊಂದು ಕ್ವಶನ್ ಈಗ ಒಂದು ಅತಿಕ್ರಮ ಕಟ್ಟಡದಲ್ಲಿ ಇದ್ದವರಿಗೆ ಯಾರೊಂದು ಕೊಂದರೆ ಕೂಡ ಅವರಿಗೆ ಶಿಕ್ಷೆ ಇಲ್ಲ. ಕೊಂದರೆ ಶಿಕ್ಷೆ ಇದೆ, ಶಿಕ್ಷೆ ಇದೆ, ಕೊಡಬಾರ್ದು ಕೊಂದರೆ ಶಿಕ್ಷೆ ಕೊಡಬೇಕು. ದಾಖಲೆ ಅದಕ್ಕೆ ದಾಖಲೆ ಹೇಳ್ತಾರೆ, ಅದಕ್ಕೆ ದಾಖಲೆ ಅದು ಕೊಂದದ್ದೇ ಅಲ್ಲಿ ದಾಖಲೆ ಇರುವಂಥದ್ದು ಕೊಡ್ತೀವಲ್ಲ ಅದೇ ದಾಖಲೆ. ರಾಜೇಶ್ ಬನ್ನೂರು ಅವರ ಜೊತೆ ಸುಮಾರು ಕನಿಷ್ಠ ಒಂದು 15 ದಿವಸದಿಂದ ನಾವು ಸಂಪರ್ಕದಲ್ಲಿದ್ದೇವೆ. ಈ 2-3 ಮನೆಗಳು ಇಷ್ಟುವರೆಗೆ ಬಿಡಲಿಕ್ಕೆ ತಡವಾಗಿದ್ದು ಕೂಡ ರಾಜೇಶ್ ಬನ್ನೂರು ಅವರು ಹೇಳಿಯೇ ಅದನ್ನು ತಡ ಮಾಡಿಸುವಂಥದ್ದು. ಅವರೇ ಹೇಳಿದ್ರು, ಈಗ ನಾವು ಮೊನ್ನೆನೇ ಬಿಟ್ಟು ಹೋಗುವವರು ಸರ್, ನಾವು ಕೋರ್ಟಿಗೆ ಹೋಗುವವರಲ್ಲ. ಈ 2 ಮನೆಯವರು ಹೇರಿ ನಮ್ಮನ್ನು ಈ ರೀತಿ ಮಾಡಿದ್ರು. ನಾವು ಮಾಲಿಂಗೇಶ್ವರನಿಗೆ ವಿರೋಧ ಇಲ್ಲ, ಇವರೆಲ್ಲ ನಮ್ಮನ್ನು ಎತ್ತಿ ಕಟ್ಟಿ ನಾವು ಇಷ್ಟು ತಡ ಮಾಡಿದ್ದೇವೆ, ಇವತ್ತಿನ ನಾಳೆಯಲ್ಲಿ ಬಿಟ್ಟು ಹೋಗ್ತೀವಿ. ಪ್ರವೀಣ್, V4 ನ್ಯೂಸ್, ಪುತ್ತೂರು.